ಸಂದೇಶ ತುಳು ಸಾಹಿತ್ಯ ಪ್ರಶಸ್ತಿ 2023 ಡಾಕ್ಟರ್ ಕೆ ಚಿನ್ನಪ್ಪಗೌಡ ಇವರಿಗೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ವಿಟ್ಲದ ಪದವಿಯನ್ನು ಮದರಾಸು ವಿಶ್ವವಿದ್ಯಾನಿಲಯದಿಂದ ಹಾಗೂ ಡಾಕ್ಟರೇಟ್ ಪದವಿಯನ್ನು ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಪಡೆದರು. ತನ್ನ ಅಧ್ಯಾಪನ ವೃತ್ತಿಯನ್ನು ಉಜಿರೆಯ ಶ್ರೀ ಧರ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗದಲ್ಲಿ ವಿಶ್ವವಿದ್ಯಾನಿಲಯದ ಕುಲ ಸಚಿವರಾಗಿಯೂ ಮುಂದೆ ಜಾನಪದ ವಿಶ್ವವಿದ್ಯಾನಿಲಯದ ಕುಲಪತಿಯಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ. ರಾಷ್ಟ್ರೀಯ ಡಾಕ್ಟರ್ ಚಿನ್ನಪ್ಪಗೌಡ ಇವರಿಗೆ ಈಗ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ. ಮುಖ್ಯ ಅತಿಥಿಗಳಾದ ಡಾಕ್ಟರ್ ಮೋಹನ್ ಆಳ್ವ ಅವರು ಶಾಲು ಹೊದಿಸಿ ಸನ್ಮಾನಿಸುತ್ತಿದ್ದಾರೆ. ಹಾಗೆಯೇ ಪುಷ್ಪಗುಚ್ಛವನ್ನು ಅತಿವಂದನೀಯ ಡಾಕ್ಟರ್ ಹೆನ್ರಿ ಡಿಸೋಜ ರವರು ಹಸ್ತಾಂತರಿಸುತ್ತಿದ್ದಾರೆ. ಸ್ಮರಣಿಕೆಯನ್ನು ವಂದನೀಯ ಡಾಕ್ಟರ್ ಪೀಟರ್ ಪೌಲ್ ಸೈಡಾನರವರು, ಸನ್ಮಾನ ಪತ್ರವನ್ನು ಡಾಕ್ಟರ್ ವಲೇರಿಯನ್ ರಾಡ್ರಿಗಸ್ ಅವರು ಹಾಗೂ ಚೆಕ್ ವಂದನೀಯ ಸುದೀಪ್ ಪೌಲ್ ಇವರು ಹಸ್ತಾಂತರಿಸಿದ್ದಾರೆ. ನಮ್ಮೆಲ್ಲರ ಅಭಿಮಾನಪೂರ್ವಕ ಕೈ ಚಪ್ಪಾಳೆ ತಮಗೆ ಡಾಕ್ಟರ್ ಚಿನ್ನಪ್ಪಗೌಡರವರೇ. ಇನ್ನೂ ಹೆಚ್ಚು ಸಾಹಿತ್ಯ ನಿಮ್ಮಿಂದ ಉದ್ಭವವಾಗಲಿ, ತುಳು ಸಾಹಿತ್ಯ ಇನ್ನೂ ಸಮೃದ್ಧವಾಗಲಿ ಎಂಬುದು ನಮ್ಮ ಹಾರೈಕೆ.